ಮೂಡುಬಿದಿರೆ ಪುರಸಭೆಯ 7ನೇ ವಾರ್ಡ್ ಕೃಷ್ಣಕಟ್ಟೆಯಿಂದ ಇರುವೆಲಿಗೆ ಹಾದು ಹೋಗುವ ರಸ್ತೆ ಬದಿಗಳಲ್ಲಿರುವ ಅಂಗಡಿಗಳು ಅತಿಕ್ರಮಣ ಮಾಡಿಕೊಂಡಿದ್ದ ಜಾಗವನ್ನು ಪುರಸಭೆಯ ಲಾಕ್ಡೌನ್ ಸಂದರ್ಭದಲ್ಲಿ ತೆರವುಗೊಳಿಸಿ ಅಗಲಗೊಳಿಸುವ ಕಾಮಗಾರಿಯನ್ನು ಆರಂಭಿಸಿ ಪಾದಚಾರಿ ಮತ್ತು ವಾಹನಗಳ ಸಂಚಾರಕ್ಕೆ ಸುಗಮಗೊಳಿಸಿದೆ. ಈ ಪ್ರದೇಶದಲ್ಲಿರುವ ಅಂಗಡಿಗಳು ತಮ್ಮ ಕಟ್ಟಡದ ಅಂಚನ್ನು ಮೀರಿ ಸರ್ಕಾರಿ ಜಾಗವನ್ನು ಕಬಳಿಸಿಕೊಂಡು ತಮಗೆ ಮನಬಂದಂತೆ ವಿಸ್ತರಿಸಿಕೊಂಡಿದ್ದವು. ಇದರಿಂದಾಗಿ ರಸ್ತೆಯ ಅಗಲ ಕಿರಿದಾಗಿತ್ತು. ಇಲ್ಲಿ ವಾಹನಗಳ ಓಡಾಟ ದಟ್ಟಣೆ ಇದ್ದುದರಿಂದ ಜನರಿಗೆ ನಡೆದಾಡಲು ಕಷ್ಟ ಸಾಧ್ಯವಾಗಿತ್ತು. ಇದನ್ನ ಮನಗಂಡಿರುವ ಪುರಸಭೆಯು ಅತಿಕ್ರಮಿಸಿಕೊಂಡಿರುವ ಜಾಗವನ್ನು ತೆರವುಗೊಳಿಸಲು ಮುಂದಾಗಿದ್ದು ಲಾಕ್ಡೌನ್ ಸಂದರ್ಭ ಕಾಮಗಾರಿಯನ್ನ ಆರಂಭಿಸಿತ್ತು. 15ನೇ ಹಣಕಾಸು ಯೋಜನೆಯಲ್ಲಿ ಕಳೆದ ವರ್ಷದ ಆರ್ಥಿಕ ಸಮಯದಲ್ಲಿ 12 ಲಕ್ಷವನ್ನ ಕಾದಿರಿಸಲಾಗಿದ್ದು, ಈ ವರ್ಷ ಚರಂಡಿ ಅಭಿವೃದ್ಧಿ ಸಹಿತ ರಸ್ತೆ ಅಗಲಗೊಳಿಸಲು ವಿನಿಯೋಗಿಸಲಾಗಿದೆ. ಪುರಸಭೆಯ ಇಂಜಿನಿಯರ್ ಪದ್ಮನಾಭ ಅವರು ಮಾತನಾಡಿ, ವಾಹನ ದಟ್ಟಣೆ ಇದ್ದುದರಿಂದ ರಸ್ತೆ ಅಗಲಗೊಳಿಸುವ ಅಗತ್ಯತೆ ಇತ್ತು. ಆದ್ದರಿಂದ ಅಂಗಡಿಗಳ ಮಳಿಗೆಗಳು ಅತಿಕ್ರಮಿಸಿಕೊಂಡಿರುವ ಸರ್ಕಾರಿ ಜಾಗವನ್ನು ತೆರವುಗೊಳಿಸಿ ಚರಂಡಿಯನ್ನ ಕಟ್ಟಡದ ಅಂಚಿನವರೆಗೆ ನಿರ್ಮಾಣ ಮಾಡಿ ರಸ್ತೆಯನ್ನ 4 ರಿಂದ 5 ಮೀಟರ್ನಷ್ಟು ವಿಸ್ತರಣೆ ಮಾಡಲಾಗಿದೆ ಎಂದರು. ಕೃಷ್ಣಕಟ್ಟೆಯಿಂದ ಇರುವೆಲ್ ಕಡೆಗೆ ಹೋಗುವಂಥ ರಸ್ತೆ ವಾಹನ ದಟ್ಟಣೆ ಯಾವಾಗಲೂ ಹೆಚ್ಚಾಗಿದ್ದು ಅದನ್ನು ಅಗಲ ಮಾಡುವಂಥ ಅವಶ್ಯಕತೆ ಹಿಂದಿನಿಗಿಂತಲೂ ಇವತ್ತು ಅಗತ್ಯ ಇತ್ತು. ಈ ಕಾರಣಕ್ಕೆ ಅದರ ಎಡಬದಿಯಲ್ಲಿ ಇರುವಂಥ ಅಂಗಡಿಗಳು ಮಳಿಗೆಗಳು ಇದ್ದಂಥ ಸರ್ಕಾರಿ ಜಾಗವನ್ನು ರೂಫ್ ಹಾಕಿಕೊಂಡು ಆಕ್ರಮಿಸಿಕೊಂಡಿತ್ತು. ಅದನ್ನು ಪ್ರಸ್ತುತ ಈಗ ತೆರವುಗೊಳಿಸಿ ನಾವು ಚರಂಡಿಯನ್ನು ಕಟ್ಟಡದ ಅಂಚಿನವರೆಗೆ ನಿರ್ಮಾಣ ಮಾಡಿ ರಸ್ತೆಯನ್ನು ಸುಮಾರು 4 ರಿಂದ 5 ಮೀಟರ್ನಷ್ಟು ಅಗಲ ವಿಸ್ತರಣೆ ಮಾಡುವ ಅವಕಾಶವನ್ನು ಈಗ ಉಪಯೋಗಿಸಿಕೊಂಡು ಅದನ್ನು ಮಾಡ್ತಾ ಇದ್ದೇವೆ. ಲಾಕ್ಡೌನ್ ಇರುವುದರಿಂದ ನಮಗೆ ಆ ಕಾಮಗಾರಿಯನ್ನು ಯಾರದೇ ತೊಂದರೆ ಇಲ್ಲದೆ ಮಾಡಲಿಕ್ಕೆ ತುಂಬ ಅನುಕೂಲವಾದಂಥ ಸಮಯ. ಅದಕ್ಕೆ ಇವಾಗ ಕಾಮಗಾರಿ ನಡೀತಾ ಇದೆ. ಮುಂದಿನ ಒಂದು 10 ದಿನದಲ್ಲಿ ಕಾಮಗಾರಿ ಪೂರ್ಣಗೊಂಡು ಜನರಿಗೆ ಅದನ್ನು ವಿಸ್ತರಣೆಗೊಂಡಂಥ ರಸ್ತೆ ಉಪಯೋಗಕ್ಕೆ ಬರುವಂಥ. ಅನಂತರ ಮೂಡುಬಿದಿರೆ ಪುರಸಭೆಯ ಮುಖ್ಯಾಧಿಕಾರಿ ಇಂದು ಎಂ ಅವರು ಮಾತನಾಡಿ, ಪಾದಚಾರಿಗಳಿಗೆ ಅನುಕೂಲವಾಗುವಂತೆ ರಸ್ತೆಯನ್ನ ವಿಸ್ತರಿಸಿ ಚರಂಡಿಯನ್ನ ನಿರ್ಮಾಣ ಮಾಡಲಾಗಿದೆ. ಮಳೆಗಾಲವಾದ್ದರಿಂದ ರಾಜ ಕಾಲುವೆಗಳನ್ನ ಸಣ್ಣ ಪುಟ್ಟ ಚರಂಡಿಗಳನ್ನ ಪೌರ ಕಾರ್ಮಿಕರಿಂದ ಶುಚಿಗೊಳಿಸಿ ಮಳೆಯ ನೀರು ಸರಾಗವಾಗಿ ಹರಿದು ಹೋಗುವಂತೆ ಮಾಡಲಾಗಿದೆ. ಅಲ್ಲದೆ ಇದಕ್ಕಾಗಿ ಗ್ಯಾಂಗ್ಮೆನ್ಗಳನ್ನ ಕೂಡ ಮಾಡಲಾಗಿದೆ. ಶುಚಿತ್ವಕ್ಕೆ ಹೆಚ್ಚಿನ ಮಹತ್ವ ನೀಡಿ ಕೊರೋನಾ ಸಂದರ್ಭದಲ್ಲೂ ಮನೆಗಳ ತ್ಯಾಜ್ಯವನ್ನ ವಿಲೇವಾರಿ ಮಾಡಲಾಗ್ತಾ ಇದೆ. ಕೊರೋನಾ ಪಾಸಿಟಿವ್ ಬಂದಲ್ಲಿ ಕೂಡ ವಿಶೇಷವಾಗಿ ವಾಹನದ ವ್ಯವಸ್ಥೆಯನ್ನ ಮಾಡಿ ಕಸ ಸಂಗ್ರಹಣೆ ಮಾಡಲಾಗುತ್ತಿದೆ ಎಂದು ಹೇಳಿದರು. ಮೂಡುಬಿದಿರೆ ಪುರಸಭಾ ವ್ಯಾಪ್ತಿಯಲ್ಲಿ 15ನೇ ಹಣಕಾಸಿನ ಯೋಜನೆಯಡಿ ಕೃಷ್ಣಕಟ್ಟೆಯ ಹತ್ತಿರ ಇರುವ ಚರಂಡಿ ನಿರ್ಮಾಣಕ್ಕೆ ಹಣವನ್ನು ಮೀಸಲಿರಿಸಿದ್ದು, ಇಲ್ಲಿ ವಾಹನ ಸಂಚಾರಕ್ಕೆ ತುಂಬ ಅಡಚಣೆಯುಂಟಾಗಿದ್ದು ರಸ್ತೆ ಅಗಲೀಕರಣ ಕಾರ್ಯಕ್ರಮವನ್ನು ಮಾಡಿಸಿ ನಾವು ಚರಂಡಿ ನಿರ್ಮಾಣವನ್ನು ಮಾಡಿದ್ದೇವೆ. ಮಳೆಗಾಲ ಪ್ರಾರಂಭವಾಗಲೇ ಈಗಾಗಲೇ ರಾಜ್ಯ ಕಾಲುವೆಗಳನ್ನು ಶುಚಿಗೊಳಿಸಲಾಗಿದೆ ಹಾಗೂ ಸಣ್ಣ ಪುಟ್ಟ ಚರಂಡಿಗಳಿಗೆಲ್ಲ ಶುಚಿಗೊಳಿಸಿ ಪೌರ ಕಾರ್ಮಿಕರಿಂದಲೂ ಶುಚಿಗೊಳಿಸಲಾಗಿದೆ ಹಾಗೂ ಇದಕ್ಕೆ ಸಪ್ರೇಟ್ ಗ್ಯಾಂಗ್ ಮೆನ್ನನ್ನು ನಾವು ಮಾಡಿದ್ದೇವೆ. ಎಲ್ಲೆಲ್ಲಿ ನೀರು ಸರಾಗವಾಗಿ ಹೋಗುವಂತೆ ನಾವು ವ್ಯವಸ್ಥೆಗಳನ್ನು ಮಾಡಿಯಾಗಿದೆ.